ಬಂಟ್ವಾಳದ ಸಜಿಪಮೂಡ ಗ್ರಾಮದ ಕೊಲ್ಯ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಸನ್ನ ಕುಮಾರಿ ಅವರ ಮೇಲೆ ಸ್ತ್ರೀಶಕ್ತಿ ಹಣದ ದುರುಪಯೋಗದ ಆರೋಪ ಹೊರಿಸಲಾಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕೆಂದು ಪ್ರಸನ್ನ ಕುಮಾರಿ ಅವರೇ ಆಗ್ರಹಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾನು ಕೊಲ್ಯ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಕೇಂದ್ರದ ಸಹಾಯಕಿಯಾದ ಶೋಭಾರವರ ಕುಮ್ಮಕ್ಕಿನಿಂದ ಸ್ತ್ರೀಶಕ್ತಿ ಹಣದ ದುರುಪಯೋಗದ ಆರೋಪವನ್ನ ಮಾಡಿ ಊರಿನ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಮೂಲಕ ಕೇಂದ್ರದಿಂದ ನನ್ನನ್ನು ಹೊರಗೆ ಎಳೆದು ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಹಣ ದುರುಪಯೋಗ ಮಾಡಿರುವ ಬಗ್ಗೆ ಸೂಕ್ತ ತನಿಖೆಯಾಗಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಅನೇಕ ಬಾರಿ ಮನವಿಯನ್ನ ಸಲ್ಲಿಸಿದ್ದೆ. ಇದುವರೆಗೆ ಇಲಾಖೆಯಿಂದ ಉತ್ತರ ಬಂದಿಲ್ಲ. ಹಣ ದುರುಪಯೋಗ ಮಾಡಿದ ಬಗ್ಗೆ ತನಿಖೆಯಾಗಬೇಕು, ತಪ್ಪು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರಸನ್ನ ಕುಮಾರಿ ಅವರು ಆಗ್ರಹಿಸಿದ್ದಾರೆ. 26 ವರ್ಷ ಸರ್ವಿಸ್ ಆಗಿತ್ತು. 18/1/17ರಿಂದ ನನ್ನನ್ನು ಶ್ರೀಶಕ್ತಿ ಹಣದ ಆರೋಪದ ಮೇಲೆ ಕೆಲಸದಿಂದ ತೆಗೆದಿದ್ದಾರೆ. ಶ್ರೀಶಕ್ತಿ ಹಣ ದುರುಪಯೋಗ ಮಾಡಿದ ಯಾರಿಂದ ಕೇಂದ್ರ ಸಹಾಯಕರಾದ ಶ್ರೀಮತಿ ಶೋಭಾರವರು ಮತ್ತು ಪುಷ್ಪಾವತಿ, ಆಮೇಲೆ ಪ್ರಫುಲ್ಲ ಅಂತೇಳಿ, ಆಮೇಲೆ ಮೀನಾಕ್ಷಿ ಅಂತೇಳಿ. ನನಗಿದು ತನಿಖೆ ಆಗಬೇಕು, ಶ್ರೀಶಕ್ತಿ ಹಣದಲ್ಲಿ ಯಾರು ದುರುಪಯೋಗ ಮಾಡಿದರು ಅಂತೇಳಿ. ಆಮೇಲೆ ನಾನು ಇಲಾಖೆಯಲ್ಲಿ ಕೇಳುವಾಗ ಏನು ಹೇಳ್ತಾರೆ, ಯಾವುದೇ ಡಾಕ್ಯುಮೆಂಟ್ ಇಲಾಖೆಯಲ್ಲಿ ಇಲ್ಲ ಕೇಳಿದರೆ. ಶ್ರೀಶಕ್ತಿ ನಾನು ದುರುಪಯೋಗ ಪಡಿಸಿದ ದಾಖಲೆ ಯಾವುದೇ ಇಲ್ಲ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೆವು. ಜಿಲ್ಲಾಧಿಕಾರಿ 3-4 ಸಲ ಆದೇಶ ಹಾಕಿದರು ತನಿಖೆಗೆ ಇವರಿಗೆ. ಆದರೆ ಇವರು ಯಾವುದೇ ನನಗೆ ಇಲ್ಲಿ ತನಕ ಒಂದು ಇಲಾಖೆಯಿಂದ ಉತ್ತರ ಬರೋದಿಲ್ಲ. ಆದ ಕಾರಣ ದಯಮಾಡಿ ನನಗೆ ಇದು ಬೆಂಗಳೂರಿನಿಂದ ತನಿಖೆಗೆ ಬಂದು ನನಗೊಂದು ತನಿಖೆ ಆಗಬೇಕು ಅಂತ ನಾನೀಗ ಮಾಧ್ಯಮದ ಮುಂದೆ ವಿನಂತಿಸಿಕೊಳ್ಳೋದು. ಯಾಕೆಂದರೆ ಹೇಳಿ ನನಗೆ ಹೋದ ಕೆಲಸ ಬೇಕು. 26 ವರ್ಷ ಸರ್ವಿಸ್, ಈಗ ಪ್ಲಸ್ 4 ವರ್ಷ ಆಯಿತು ನಾನು ಸೇರಿ. ಅದಕ್ಕೆ ನನ್ನ 18 ನಿಲ್ಲಿಸಿದ ಗೌರವಧನವೂ ಬೇಕು ನನಗೆ. ಆಮೇಲೆ ನನ್ನ ಸರ್ವಿಸ್ ಕಡಿತ ಆಗಬಾರ್ದು. ಈಗ ತಪ್ಪು ಮಾಡಿದವರ ಮೇಲೆ ಶಿಕ್ಷೆ ಅವರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ. ನಮ್ಮ ಮಹಿಳಾ ಬೆಂಗಳೂರಿನಿಂದ ಬಂದು ಅವರು ಯಾವ ತನಿಖೆಗೂ ಬಂದರೂ ನಾನು ರೆಡಿಯಾಗಿದ್ದೇನೆ. ಯಾವ ಡಾಕ್ಯುಮೆಂಟ್ ಯಾರಿಗೆ ಎಲ್ಲಿ ಬೇಕಾದ್ರೂ ನಾನು ಕೊಡಲಿಕ್ಕೆ ರೆಡಿಯಾಗಿದ್ದೇನೆ. ಅಷ್ಟು ಡಾಕ್ಯುಮೆಂಟ್ ಈಗ ನನ್ನಲ್ಲಿ ಇಲ್ಲಿ ಉಂಟು. ಈಗ